ರಾಬರ್ಟ್ ಚಿತ್ರದ ಬಳಿಕ ದರ್ಶನ್ ಯಾವುದೇ ಹೊಸ ಚಿತ್ರವನ್ನು ಅನೌನ್ಸ್ ಮಾಡಿಲ್ಲ. ಈ ಮಧ್ಯೆ ರಾಕ್ಲೈನ್ ವೆಂಕಟೇಶ್ ಅವರ ಪುತ್ರ ಯತೀಶ್ ಅವರು ಗೋಲ್ಡ್ ರಿಂಗ್ ಚಿತ್ರವನ್ನು ಅನೌನ್ಸ್ ಮಾಡಿದ್ರು. ದರ್ಶನ್ ಚಿತ್ರದ ನಾಯಕ ಎಂದು ಹೇಳಿದ್ರು. ಆದರೆ ನಿರ್ದೇಶಕ ಯಾರು ಅನ್ನೋದಕ್ಕೆ ಉತ್ತರ ಇರಲಿಲ್ಲ. ಇದೀಗ ಎಲ್ಲದಕ್ಕೂ ತೆರೆ ಬಿದ್ದಿದೆ. ಹೌದು, ನಿರ್ದೇಶಕ ಪ್ರೇಮ್ ಹೆಸರಿನ ಟ್ವಿಟರ್ ಖಾತೆಯಿಂದ ಪ್ರತಿಯೊಬ್ಬರು ಮುಂದಿನ ಸಿನಿಮಾ ಯಾವುದು ಎಂದು ಕೇಳ್ತಿದ್ದೀರಿ. ಏಕಲವ್ಯ ಬಳಿಕ ನಾನು ನನ್ನ ಗೆಳೆಯ ದರ್ಶನ್ ಜೊತೆ ಸಿನಿಮಾ ಮಾಡ್ತಿದ್ದೇನೆ. ಇವತ್ತು ಸಿನಿಮಾ ಘೋಷಣೆ ಮಾಡ್ತಿದ್ದೇನೆ. ದರ್ಶನ್ ಅವರ 55ನೇ ಸಿನಿಮಾ ಇದಾಗಿದ್ದು ಫಸ್ಟ್ ಲುಕ್ ಮತ್ತು ಟೈಟಲ್ ಸದ್ಯದಲ್ಲೇ ಅನೌನ್ಸ್ ಮಾಡುತ್ತೇನೆ ಎಂದು ಟ್ವೀಟ್ ಮಾಡಿದ್ದಾರೆ. ಜೊತೆಗೆ ರಾಕ್ಲೈನ್ ವೆಂಕಟೇಶ್ ಅವರ ಹೆಸರಿಗೆ ಹ್ಯಾಶ್ಟ್ಯಾಗ್ ಕೂಡ ಹಾಕಲಾಗಿದೆ. ಹಾಗೆ ನೋಡಿದ್ರೆ ಸುಮಾರು 2-3 ವರ್ಷಗಳಿಂದ ಪ್ರೇಮ್ ನಿರ್ದೇಶನದಲ್ಲಿ ದರ್ಶನ್ ಸಿನಿಮಾ ಮಾಡ್ತಾರೆ ಎನ್ನುವ ಮಾತುಗಳು ಹರಿದಾಡಿದ್ದವು. ಆದರೆ ಇವೆಲ್ಲದಕ್ಕೂ ಈ ಟ್ವೀಟ್ ಉತ್ತರ ನೀಡಿದೆ. ಇದರ ಜೊತೆಗೆ ರಕ್ಷಿತಾ ಅವರ ಇನ್ನೊಂದು ಟ್ವೀಟ್ ಎಲ್ಲದಕ್ಕೂ ತೆರೆ ಎಳೆದಿದೆ. ಅದೇನು ಗೊತ್ತಾ? ಪ್ರೇಮ್ ಅವರು ಟ್ವೀಟ್ ಮಾಡ್ತಿದ್ದಂತೆ ಅಭಿಮಾನಿಗಳ ನಿರೀಕ್ಷೆ ಹಿಮ್ಮಡಿಯಾಗಿತ್ತು. ಆದರೆ ರಕ್ಷಿತಾ ಅವರು ಈ ಟ್ವೀಟ್ನ ಸ್ಕ್ರೀನ್ಶಾಟ್ ಹಾಕಿ ಇದು ಪ್ರೇಮ್ ಖಾತೆಯಲ್ಲ, ಯಾರು ಇದನ್ನೆಲ್ಲ ಅವರಿಗೆ ಹೇಳಿದ್ದಾರೋ ದೇವರು ಅವರಿಗೆ ಒಳ್ಳೆಯದು ಮಾಡಲಿ. ಸದ್ಯದಲ್ಲಿ ಇಬ್ಬರು ಒಟ್ಟಿಗೆ ಕೆಲಸ ಮಾಡುತ್ತಾರೆ ಎಂದು ನಾನು ಭಾವಿಸಿದ್ದೇನೆ. ಇದು ನಿಜವಲ್ಲ ಎಂದು ಎಲ್ಲದಕ್ಕೂ ತೆರೆ ಎಳೆದಿದ್ದಾರೆ ರಕ್ಷಿತಾ ಅವರು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.